ಇದನ್ನ ನಾವು ಈ ಬೆಳ್ಳುಳ್ಳಿನ ಯಾವ ಥರ ಗುದ್ಕೊಳ್ಳೋದು ಅಂತಂದರೆ ನೋಡಿ, ತುಂಬ ಸ್ಮ್ಯಾಶ್ ಕೂಡ ಆಗಬಾರ್ದು. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇವಾಗಲೇ ಆಯಿಲಲ್ಲಿ ಫ್ರೈ ಮಾಡ್ತಾ ಇರಬೇಕಿದ್ರೆ ಈ ಥರ ಕಲರ್ ಬರುತ್ತಲ್ವಾ, ಇಷ್ಟು ಸಾಕು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ತುಂಬಾ ರುಚಿಯಾಗಿರುವಂತಹ, ತುಂಬಾ ಫ್ಲೇವರ್ ಇರುವಂತಹ, ಮತ್ತು ಒಂದ್ಸರಿ ನಾವು ಈ ರಸಮ್ ಕುಡಿದ್ರೆ ಅಥವಾ ನಾವೇನಾದರೂ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಮತ್ತೆ ಮತ್ತೆ ಬೇಕು ಅನ್ನಿಸುವಂಥ ಒಂದು ಅದ್ಭುತವಾಗಿರುವಂತಹ ಬೆಳ್ಳುಳ್ಳಿಯ ರಸಮನ್ನು ಮಾಡೋ ಸುಲಭ ವಿಧಾನ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂಚೂರು ಮಿಸ್ ಮಾಡಬೇಡಿ. ಈ ಬೆಳ್ಳುಳ್ಳಿ ರಸಮ್ ಮಾಡಲಿಕ್ಕೆ ನಾನೊಂದು 8ರಿಂದ 10 ಎಸಳು ಬೆಳ್ಳುಳ್ಳಿನ ನೀಟಾಗಿ ನೋಡಿ ಸಿಪ್ಪೆ ತಗೊಂಡು ಇಟ್ಕೊಂಡಿದ್ದೇನೆ. ಈ ಥರ ಇವಾಗ ಒಂದು ಕುಟ್ಟಾನಿನ ತಗೊಂಡು ನಾವು ನೀಟಾಗಿ ಇದನ್ನ ಗುದ್ದಿಬಿಟ್ಟು ಅಂದರೆ ಪುಡಿ ಮಾಡ್ಕೋಬೇಕು. ಇದನ್ನ ನಾವು ಈ ಬೆಳ್ಳುಳ್ಳಿನ ಯಾವ ಥರ ಗುದ್ಕೊಳ್ಳೋದು ಅಂತಂದರೆ ನೋಡಿ, ತುಂಬ ಸ್ಮ್ಯಾಶ್ ಕೂಡ ಆಗಬಾರ್ದು, ತುಂಬ ಅಂದರೆ ಪುಡಿ ಪುಡಿ ಕೂಡ ಆಗಬಾರ್ದು, ಇಡೀನೂ ಇರಬಾರ್ದು. ನೋಡಿ, ಈ ಥರ ಕ್ರಷ್ ಆಗಬೇಕು. ಆವಾಗಲೇ ನಮಗೆ ಒಳ್ಳೆ ಫ್ಲೇವರ್ದು ರಸಮ್ ರೆಡಿ ಆಗುತ್ತೆ. ಈ ಥರ ನೋಡಿ, ಬೆಳ್ಳುಳ್ಳಿ ರಸಮ್ಗೆ ಬೆಳ್ಳುಳ್ಳಿನ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೇನೆ, ಈ ಕುಟ್ಟಾನಿಗೆ ಒಂದು 2-3 ಹಸಿಮೆಣಸಿನ್ಕಾಯಿ, ಇದು ಚಿಕ್ಕದಿದೆ ಅದರಿಂದ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಹಾಗೆಯೇ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿ ಲೀವ್ಸ್ ಇರುತ್ತಲ್ವ ಅದನ್ನ ಕೂಡ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಕೂಡ ಇವಾಗ ನಾವು ನೀಟಾಗಿ ಗುದ್ದಿ ಪುಡಿ ಮಾಡಬೇಕು. ನೀವು ಗ್ರೈಂಡ್ ಮಾಡಬೇಡಿ, ಗ್ರೈಂಡ್ ಮಾಡಿದರೆ ಫ್ಲೇವರ್ ಹೊರಟೋಗುತ್ತೆ. ನಾವು ಯಾವಾಗಲೂ ರಸಮ್ ಮಾಡುವಾಗ ಈ ಥರ ಗುದ್ದಿ ಮಾಡಿದ್ರೇ ರುಚಿ ಡಬಲ್ ಆಗುತ್ತೆ. ಇದನ್ನು ಗುತ್ತಾ ಇರಬೇಕಿದ್ರೇ ಯಾವ ಥರ ಫ್ಲೇವರ್ ಬರ್ತದೆ ಅಂತಂದರೆ ನಮಗೆ ಇವಾಗಲೇ ಕುಡಿಬೇಕು ರಸಮ್ ಅನ್ನೋ ಅಷ್ಟು ಫ್ಲೇವರ್ ಇರುತ್ತೆ. ನೋಡಿ, ಹಸಿ ಹಸಿ ಫ್ಲೇವರ್ ಇದೆಯಲ್ವ, ತುಂಬಾ ಚೆನ್ನಾಗಿರುತ್ತೆ. ತುಂಬ ನೈಸಾಗಿ ಗುದ್ಕೋಬೇಡಿ. ನೋಡಿ, ಈ ಥರ ಸ್ವಲ್ಪ ತರಿ ತರಿ ಇದ್ರೇನೇ ಇದೆಯಲ್ವ ರಸಮಿದ್ದು ಫ್ಲೇವರ್ ಅದ್ಭುತವಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಮಾಡಿರುವಂತಹ ರಸಮ್ ಪುಡಿ ಕೂಡ ರೆಡಿ ಆಗಿದೆ ಈ ರಸಮ್ಗೆ. ಈ ರಸಮ್ ಮಾಡಲಿಕ್ಕೆ ಇವಾಗ ಹುಣಸೆಹಣ್ಣು ಮತ್ತು ಟೊಮೆಟೊದು ರಸ ಒಂದು ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ನೀರನ್ನು ತಗೊತಾ ಇದ್ದೀನಿ. 1.5 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. ನೋಡಿ, ಹುಣಸೆಹಣ್ಣು ಸ್ವಲ್ಪ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕೋಬೇಕು ಇದಕ್ಕೆ. ಈಗ ಇದಕ್ಕೆ 2 ನಾಟಿ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಇವಾಗ ಚಂದ ಮಾಡಿ ಇದನ್ನ ಈ ಥರ ಹಿಚುಕಿಬಿಟ್ಟು ಈ ರಸ ತೆಗಿಬೇಕು, ಹುಣಸೆಹಣ್ಣಿದು ಮತ್ತು ಟೊಮೆಟೊದು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿರ್ತೀವಲ್ವ, ಒಳ್ಳೆ ಅಂತಂದರೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಇದೆಯಲ್ವ, ಈ ಕಸ ಇರುತ್ತಲ್ವ ಇದರಲ್ಲಿ ನಾರೆಲ್ಲ ಟೊಮೆಟೊದು, ಇದನ್ನೆಲ್ಲ ನಾವು ತೆಗೆದ್ಬಿಡೋಣ. ರಸಮ್ಗೆ ಹುಣಸೆಹಣ್ಣಿನ ಮತ್ತು ಟೊಮೆಟೊ ರಸ ರೆಡಿ ಆಗಿದೆ. ಬಟ್ ಇದು ಸ್ವಲ್ಪ ಖಡಕ್ಕಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ರಸಮ್ಗೆ ಎಷ್ಟು ನೀರು ಬೇಕು ನಾವು ಎಷ್ಟು ಮಾಡ್ತೀವಿ ಅಷ್ಟು ನೀರನ್ನು ಹಾಕಿಬಿಟ್ಟು ನಾನು ಅಡ್ಜಸ್ಟ್ ಮಾಡಿ ಇಟ್ಬಿಡ್ತೇನೆ. ಈಗ ರಸಮನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಅಥವಾ ರಸಮ್ ಮಾಡಲಿಕ್ಕೆ ಪಾತ್ರನ ಇಟ್ಬಿಟ್ಟು ಅದೊಂದು ಚೂರು ಕಾಯಿಸ್ಕೊಳ್ಳಿ. ಚೂರು ಬಿಸಿ ಆದ ನಂತರ ಇವಾಗ 1ರಿಂದ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಇದಕ್ಕೆ ಇವಾಗ ಮೇಯ್ನ್ ಆಗಿರುವಂಥ ಇಂಗ್ರೀಡಿಯೆಂಟ್ ಅದೇನು ಅಂತಂದರೆ ಬೆಳ್ಳುಳ್ಳಿ ಕುದ್ದಿಟ್ಟಿದ್ದೀವಲ್ವ ಅದನ್ನ ಹಾಕೋಬೇಕು. ಅದಾದ ನಂತರ 2 ಒಣಮೆಣಸು ಇಷ್ಟನ್ನು ಹಾಕಿ ನಾವು ಮೊದಲು ಇದನ್ನ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿನ ಯಾವ ಥರ ನಾವು ಫ್ರೈ ಮಾಡ್ಕೋಬೇಕು ಅಂತಂದರೆ ಅದೊಂಚೂರು ಕ್ರಿಸ್ಪಿ ಥರ ಅನ್ನಿಸ್ಬೇಕು. ಆವಾಗಲೇ ಇದೆಯಲ್ವಾ ರಸಮ್ಗೆ ತುಂಬಾ ಒಳ್ಳೆಯ ಫ್ಲೇವರ್ ಬರುತ್ತೆ. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇವಾಗಲೇ ಆಯಿಲಲ್ಲಿ ಫ್ರೈ ಮಾಡ್ತಾ ಇರಬೇಕಿದ್ರೆ ನೋಡಿ, ಈ ಥರ ಕ್ರಿಸ್ಪಿ ಆಗುತ್ತಲ್ವಾ, ಲೈಟಾಗಿ ಈ ಥರ ಕಲರ್ ಬರುತ್ತಲ್ವಾ, ಇಷ್ಟು ಸಾಕು. ಈಗ ಉರಿನ ಕಮ್ಮಿ ಮಾಡಿಕೊಂಡು ಈ ರಸ ರೆಡಿ ಮಾಡಿಟ್ಟಿದ್ವಲ್ವ ಅದನ್ನ ಹಾಕೊತಾ ಇದ್ದೇನೆ. ಏನು ಫ್ಲೇವರ್ ಇದೆ ಅಂತಂದರೆ ಮಾಡ್ತಾ ಇರುವಾಗಲೇ ನಮಗಿದನ್ನ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ನೋಡಿ, ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ನಮ್ಮದು ರಸಮ್ದು ಸ್ಪೆಷಲ್ ಪುಡಿ ಇದೆಯಲ್ವಾ ಅದನ್ನ ಹಾಕೊತಾ ಇದ್ದೇನೆ. ಚಿಟಿಕೆಯಷ್ಟು ಅರಶಿನ ಪುಡಿ ಜಾಸ್ತಿ ಹಾಕೋಬೇಡಿ. ರಸಮ್ದು ಆ ಒರಿಜಿನಲ್ ಫ್ಲೇವರ್ ಇದೆಯಲ್ವಾ, ಒರಿಜಿನಲ್ ಅರೋಮಾ ಇರುತ್ತಲ್ವ ಅದು ಹೋಗುತ್ತೆ.
1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಇಂಗನ್ನು ಹಾಕೊತಾ ಇದ್ದೇನೆ, ಅಂಟಿಂಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಫ್ಲೇವರಿಗೆ ಚೂರು ಬೆಲ್ಲ ಹಾಕೊತಾ ಇದ್ದೇನೆ. ನೀವು ಬೆಲ್ಲ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಇದನ್ನ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಇದನ್ನ ಒಂದು ಕುದಿ ಬರೋ ತನಕ ನಾವು ಕುದೀಲಿಕ್ಕೆ ಬಿಡಬೇಕು. ನೋಡಿ ಕುದೀತಾ ಇದೆ ರಸಮನ್ನು ಯಾವಾಗಲೂ ಇದೆಯಲ್ವಾ ಜಾಸ್ತಿ ಕುದಿಸಬಾರ್ದು. ಜಸ್ಟ್ ಈ ಥರ ಇಷ್ಟೇ ನೋಡಿ, ಸೂಪರಾಗಿರುವಂತಹ ಬೆಳ್ಳುಳ್ಳಿಯ ರುಚಿಯಾಗಿರುವಂತಹ ಒಂದು ರಸಂ ರೆಡಿ ಆಗಿದೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಾಗೆಯೇ ಕುಡಿಯೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಚಳಿ ಟೈಮಲ್ಲಿ ಈ ಥರ ರಸಂ ಕುಡಿತಾ ಇದ್ರೆ ನಮ್ಮ ದೇಹ ಬೆಚ್ಚಗಿರುತ್ತೆ. ಯಾವುದೇ ಶೀತ ಕಫ ಕೋಲ್ಡ್ ಆಗಿ ಬಾಯಿ ರುಚಿಸದಿರುತ್ತಲ್ವಾ, ಅವಾಗ ಕೂಡ ಇಂಥ ರಸಂ ಇದ್ರೆ ಚೆನ್ನಾಗಿ ಊಟ ಸೇರುತ್ತೆ. ಮತ್ತು ಶೀತ ಕಫ ನೆಗಡಿ ಗಂಟಲು ನೋವು ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಒಂದ್ಸರಿ ಮರೆಯದೆ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.